ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ಎಂತ ಗೊತ್ತುಂಟಾ, ABC ಜ್ಯೂಸು ಅದು ಇದು ಎಂತ ಸಹ ಇಲ್ಲ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ದೋಸೆ ಅಂದರೆ ಉಂಟಲ್ಲ ನನಗೆ ತುಂಬ ಫೇವ್ರಿಟ್. ಅದು ಇಡೀ ದಿವಸ ಬೇಕಿದ್ರೆ ಸಹ ನಾನು ತಿಂತೇನೆ. ಹಾಗೆ ಒಂದು ಬ್ರೇಕ್ ಸಹ ಬೇಕಲ್ಲ, ನಾವು ಡಯಟ್ ಮಾಡುವಾಗಲಿ ಎಕ್ಸಸೈಸ್ ಮಾಡುವಾಗಲಿ ಒಂದು ಬ್ರೇಕ್ ಬೇಕು. ಕಂಟಿನ್ಯೂಸ್ ಮಾಡಿದರೆ ಅದು ಮೈಗೆ ಹಿಡಿಯುವುದಿಲ್ಲ, ಅದು ಸೈನ್ಸ್. ಸೊ ಇವತ್ತು ಬ್ರೇಕ್ ನನಗೆ ಈರುಳ್ಳಿ ಚಟ್ನಿ, ಅದು ಸೂಪರ್ ಕಾಂಬಿನೇಷನ್. ಹಾಗೆ ಮಧ್ಯಾಹ್ನಕ್ಕೆ ನಾನು ಕುಚ್ಚಲಕ್ಕಿದು ಗಂಜಿ ಮಾಡುವಂತ ಇದ್ದೇನೆ. ಎಷ್ಟು ಸಮಯ ಆಯಿತು ಗೊತ್ತುಂಟ ಮಾಡೋದು. ಅದು ಸಹ ಹಾಗೆ ಎಷ್ಟು ಟೇಸ್ಟ್, ಒಂದಷ್ಟು ತುಪ್ಪ ಹಾಕಿ ತಿನ್ನಬೇಕು. ವಾಹ್, ಸಾಧ್ಯ ಆದರೆ ಒಲೆಯಲ್ಲಿ ಮಾಡಬೇಕು ಅಂತ ಇದ್ದೇನೆ. ಹಾಗೆ ಇವತ್ತು ಎಕ್ಸಸೈಸ್ ಡಯಟ್ ಎಲ್ಲ ಎಂತ ಸಹ ಇಲ್ಲ. ಹಾಗೆ ಇವತ್ತು ಡಯಟ್ ಎಲ್ಲ ಎಂತ ಇಲ್ಲ, ಎಕ್ಸಸೈಸ್ ಕೂಡ ಇಲ್ಲ. ಇವತ್ತು ತುಂಬ ಫ್ರೀ ನಾನು. ನೋಡಿ ಎಷ್ಟು ಖುಷಿ ಆಗ್ತದಲ್ಲ ಡಯಟ್ ಇದಿಲ್ಲ ಅಂತಂದರೆ. ಅವತ್ತೇ ನಮ್ಮದು. ಹಾಗೆ ಬನ್ನಿ ಸ್ಟಾರ್ಟ್ ಮಾಡಿ ಇವತ್ತಿನ ವ್ಲಾಗ್. ಸೊ ಲೆಟ್ ಅಸ್ ಸ್ಟಾರ್ಟ್. ಈ ದೋಸೆಯನ್ನು ಉಂಟಲ್ಲ, ಎಣ್ಣೆ ಹಾಕಿ ಹೀಗೆ ಗರಿ ಗರಿಯಾಗಿ ತಿನ್ನುವುದಂದರೆ ನನಗೆ ಭಾರಿ ಇಷ್ಟ. ನಾನೀಗ ಯಾರನ್ನು ಸಹ ಕಾಯ್ಲಿಕ್ಕಿಲ್ಲ, ಇದನ್ನು ನಾನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡುವುದೇ. ಯಾರನ್ಸಂದರೆ ಯಾರು, ನನ್ನ ಗಂಡ ಮಾತ್ರ ಬರಲಿಕ್ಕೆ ಬಾಕಿ. ನೋಡಿ ಇಂಥದ್ದು ಇನ್ನೊಂದು ಮಾಡ್ತೇನೆ ಈಗ. ಕ್ರಿಸ್ಪಿ ದೋಸೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಆಯ್ತಾ. ಇವತ್ತುಂಟಲ್ಲ, ನಾನು ಈ ಕರದಲ್ಲಿ ಕುಚಲಕ್ಕಿದು ಗಂಜಿ ಇಡುದು. ಇದು ಕುಚಲಕ್ಕಿ ಅಂದರೆ ಪ್ಯೂರ್ ಕುಚಲಕ್ಕಿ. ನಾನು ನಿನ್ನೆ ಮಿಲ್ಲಿನಿಂದ ತಂದದ್ದು. ನಮ್ಮ ಹಸುಗಳಿಗೆ ತೌಡು ಬೇಕಿತ್ತು, ಹಾಗೆ ಅದರೊಟ್ಟಿಗೆ ಅದು ಈಗ ನವಂಬರ್ ಮಂತಲ್ಲಿ ಸ್ಟಾರ್ಟ್ ಮಾಡೋದು ಅವ್ರು ಯಾವಾಗಲೂ ಸಹ. ಭತ್ತ ಎಲ್ಲ ಬರುವುದು ಆ ಟೈಮಲ್ಲಿ. ಹಾಗೆ ಮೊನ್ನೆ ಎಲ್ಲ ಸಿಗ್ತಾ ಇರಲಿಲ್ಲ, ಹಾಗೆ ಅಲ್ಲಿ ಮಿಲ್ಲಿಂದವೇ ತಗೊಂಡು ಬಂದದ್ದು. ಪಾಲಿಶ್ ಅದು ಇದು ಎಂತ ಸಹ ಇಲ್ಲ, ಅಲ್ಲಿ ಇದಾಗಿ ಬೀಳ್ತಾ ಇತ್ತು ಅಕ್ಕಿ, ಅದನ್ನೇ ಇದು ಮಾಡಿ ಕೊಡುದು ಅವರು. ಸೌದೆ ಒಲೆಯಲ್ಲಿಯೇ ಮಾಡ್ತಾ ಇದ್ದೇನೆ ಗಂಜಿ. ಅದಕ್ಕೆ ಸಾಂಬಾರೆಲ್ಲ ಎಂತ ಸಹ ಇಲ್ಲ. ಮತ್ತು ಗಂಜಿಗೆ ಆಗುವಂತಹ ಹಳೆಯ ಸಾಂಬಾರು ಚಟ್ನಿ ಏನು ಅಂತ ನಾನು ನೋಡಿ ಅದೇ ರೆಸಿಪಿ ಸಹ ಮಾಡ್ತೇನೆ ಇವತ್ತು. ಸೊ ಲೆಟ್ ಅಸ್ ಎಂಜಾಯ್. ಯಾರಿಗೆಲ್ಲ ಕುಚಲಕ್ಕಿ ಗಂಜಿ ಇಷ್ಟ ಅಂತ ಹೇಳಿ ಆಯಿತಾ. ಅದರ ಪರಿಮಾಣ ನೋಡುವಾಗಲೇ ಖುಷಿ ಆಗ್ತದೆ, ಎಣಿಸುವಾಗಲೇ ಖುಷಿ ಆಗ್ತದೆ. ನಾನೊಂದು ಹೀಗೆ ಕೇಳಿದೆ ನಿಮ್ಮ ಮುಂದೆ, ಒಂದು ಪ್ಲೇಟಲ್ಲಿ ಪಿಜ್ಜಾ ಮತ್ತು ಒಂದು ಪ್ಲೇಟಲ್ಲಿ ಗಂಜಿ, ಕುಚಲಕ್ಕಿ ಗಂಜಿ, ತುಪ್ಪ ಮತ್ತು ಮಿಡಿ ಉಪ್ಪಿನಕಾಯಿ ಇಟ್ಟರೆ ನೀವು ಫಸ್ಟ್ ಯಾವುದನ್ನು ತಿಂತೀರಿ? ಅದನ್ನೊಂದು ಕಾಮೆಂಟಲ್ಲಿ ಹೇಳಿ ಆಯಿತಾ. ನಿಮಗೆ ಅಂದರೆ ನಮ್ಮ ಊರಿನವರಿಗೆ ಹೇಳೋದು ನಾನು, ಬರ ಊರಿನವರಿಗೆ ಅದರ ರುಚಿ ಗೊತ್ತಿರಲಿಕ್ಕಿಲ್ಲ. ಹಾಗೆ ಇದು ಪ್ಯೂರ್ ಕುಚಲಕ್ಕಿ ಆಗಬೇಕದು. ಇಲ್ಲಿ ನೋಡಿ, ಈಗಾಗಲೇ ಬೆಂಕಿ ಎಲ್ಲ ಹಾಕಿದ್ದೇನೆ, ಚಂದ ಬೆಂಕಿ ಉರಿತಾ ಉಂಟು. ಮತ್ತೆ ಇದು ಒಮ್ಮೆ ನೀರು ಕುದಿದ ಮೇಲೆ ಉಂಟಲ್ಲ, ಜಾಸ್ತಿ ಬೆಂಕಿ ಇರಬಾರ್ದು, ಅದು ಕೆಂಡದಲ್ಲೇ ಬೇಯಬೇಕು. ಅದು ನಾನು ತೋರಿಸ್ತೇನೆ ಹೇಗೆ ಅಂತ. ನೋಡಿ ಇಲ್ಲಿ ಕರ ನೀರೆಲ್ಲ ಹಾಕಿ ತಂದಿದ್ದೇನೆ, ಇದಕ್ಕೆ ಒಂದು ಮುಚ್ಚಿಡ್ತೇನೆ. ನೋಡಿ ಇದು ಅನ್ನಕ್ಕೆ ನೀರು ಕುದಿಬೇಕು. ಇದು ಚಂದ ಕುದಿದಾದ್ಮೇಲೆ ಇದಕ್ಕೆ ಅಕ್ಕಿ ಹಾಕುವ. ಅಕ್ಕಿ ತೋರಿಸ್ತೇನೆ ಹೇಗೆ ಉಂಟು ನೋಡಿ. ನಾನು ಅಗ್ನಿಹೋತ್ರ ಮಾಡಲಿಕ್ಕೆ ಅಂತ ಮಾಡಿಟ್ಟಂತಹ ಬೆರಣಿ, ಇದನ್ನು ಸಹ ಇದಕ್ಕೆ ಒಲೆಗೆ ಹಾಕ್ತೇನೆ. ಒಳ್ಳೆ ಪರಿಮಳ ಸಹ ಬರ್ತದೆ, ಮತ್ತು ಕೆಂಡಾಗಿ ಒಳ್ಳೆ ಒಂದು ಬೂದಿ ಸಹ ಆಗ್ತದೆ. ನೋಡಿ ಈಗ ಚಂದ ಕುದಿತಾ ಉಂಟು. ಇನ್ನಿದು ಕೆಂಡದಲ್ಲಿಯೇ ಇಲ್ಲಿ ನೋಡಿ, ಒಂದು ಹಾಳೆ ದೇವರೇ ನನಗೆ ಇಲ್ಲಿ ಮೇಲೆ ಇಟ್ಟ ಹಾಗೆ ಉಂಟು ಊಟ ಮಾಡಲಿಕ್ಕೆ ಇವತ್ತು. ಇದನ್ನು ಎಳೆದು ಕೆಳಗೆ ಹಾಕ್ತೇನೆ. ನೋಡಿ ಎಷ್ಟು ಕ್ಲೀನ್ ಉಂಟು ನೋಡಿ ಹಾಳೆ.
ನೋಡಿ ಇದರಲ್ಲಿ ಮಲಗು ಅಂತ ಕಾಣ್ತದೆ ನೋಡುವಾಗ. ಐನೊಂದು ಶೋಕ್ ಬಟ್ಟಾಲ್ ತಲೆ ಕಮ್ತ್ಕೊಳ್ಳಿ. ಇವತ್ತು ನಾವು ಹಾಳೆಯಲ್ಲಿ ಗಂಜಿ ಊಟ ಮಾಡುವ ಅಂತ. ಹೇಗೆ ಅದರ ರುಚಿ ಇರ್ತದೆ ಅಂತ ಹೇಳಿ ನೋಡ್ಬೇಕು ಹೇಳಿ. ಇಷ್ಟರವರೆಗೆ ನಾನು ಸಹ ಊಟ ಮಾಡಲಿಲ್ಲ ಹಾಳೆಯಲ್ಲಿ. ನೋಡಿ ಅದಕ್ಕೆಲ್ಲ ಕೊಯ್ಲಿಕ್ಕೆ ಸಹ ಎಲ್ಲ ಕ್ರಮ ಉಂಟು ನೋಡಿ. ಚಂದ ರೌಂಡಾಗಿ ಬರಬೇಕು. ನೋಡಿ ಎಷ್ಟು ಚಂದ ಕೊಯ್ತಾರೆ ನೋಡಿ. ನೋಡಿ ಆಯ್ತು ಹಾಳೆ. ಸೂಪರ್. ಇದು ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡಿದರೆ ಆಯಿತು. ಗಂಜಿ ಊಟ ಮಾಡಲಿಕ್ಕೆ ಹಾಳೆ ತಟ್ಟ ರೆಡಿ. ಹಳ್ಳಿ ಶೈಲಿಯಲ್ಲಿ ಒಂದು ಗಂಜಿ ಊಟ ಇವತ್ತು ನಮ್ಮದು. ಕುಚಲಕ್ಕಿಯ ಗಂಜಿ ಊಟಕ್ಕೆ ಹಾಳೆ ತಟ್ಟೆ ರೆಡಿ ಆಗಿದೆ. ಇನ್ನು ಊಟ ಮಾಡೋದೊಂದು ಬಾಕಿ. ಬನ್ನಿ ಯಾರೆಲ್ಲ ನಮ್ಮ ಜೊತೆಗೆ ಊಟ ಮಾಡ್ತಾರೆ ನೋಡುವ. ಕ್ಲೀನಾಗಿ ತೊಳಿಬೇಕು. ತೊಳೆದಾದ ನಂತರ ನೀರಿನ ಪಸೆ ಎಲ್ಲ ತೆಗೆದು ಮತ್ತು ಬಿಸಿ ಬಿಸಿ ಗಂಜಿ ಅದಕ್ಕೆ ಹೊಯ್ದು ಅದರ ಮೇಲೆ 1 ಸ್ಪೂನ್ 2 ಸ್ಪೂನ್ ತುಪ್ಪ ಉಪ್ಪು ಎಲ್ಲ ಹಾಕಿ ಊಟ ಮಾಡೋದು. ಬನ್ನಿ ಹೋಗುವ. ನಮಗೆ ಗಂಜಿ ಎಲ್ಲ ಬೆಂದು ತಯಾರಾಗಿದೆ. ಹಾಳೆ ಕೂಡ ತೊಳೆದು ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ನನ್ನ ಗಂಡ. ಹಾಗೆ ಇನ್ನು ನಾವು ಊಟ ಆರಂಭಿಸುವ ಬನ್ನಿ. ತುಂಬ ಸ್ಪೆಷಲ್ ಊಟ. ಹಾಳೆಯಲ್ಲಿ ಗಂಜಿ ಊಟ, ಬಾಳೆ ಎಲೆ ಗಂಜಿ ಊಟ ನೀವು ಕೇಳಿದಿರಲ್ಲ. ಇನ್ನೊಂದು ಹೊಸತ್ತು ಬರ್ತದೆ ನೋಡಿ ಹೊರಗಡೆ, ಹಾಳೆಯಲ್ಲಿ ಗಂಜಿ ಊಟ ಅಂತ ಹೇಳಿ. ಇದರದ್ದು ಲಾಭ ಗೊತ್ತಿರೋರಿಗೆ ಗೊತ್ತಿರೋದು, ನನಗೆ ಸಹ ಗೊತ್ತಿಲ್ಲ. ಆದರೆ ಹಿಂದಿನವರೆಲ್ಲ ಇದರಲ್ಲಿ ಊಟ ಮಾಡಿದವರು ತುಂಬ ಸ್ಟ್ರಾಂಗ್ ಇದ್ದಾರೆ, ಹಾಳೆಯಲ್ಲಿ ಅನ್ನ ಹಾಕಿ ಊಟ ಮಾಡಿದವರು. ಹಾಗೆ ಇವತ್ತು ಸಹ ನನಗೆ ಸಹ ತುಂಬ ಆಸೆ ಆಯಿತು ಈ ಥರ ಒಂದು ಊಟ ಮಾಡಿ ನೋಡುವ ಅಂತ. ಫ್ರೆಶ್ ಹಾಳೆ ನಮ್ಮ ತೋಟದಲ್ಲಿ ಬಿದ್ದ ಕೂಡಲೇ ಹೆಕ್ಕಿ ಇದು ಮಾಡಿ ತಂದದ್ದು ಈ ಥರದ್ದು. ಹಾಗೆ ತುಂಬ ಟೇಸ್ಟಿ ಇರಬಹುದು ಅಂತ ಅನ್ನಿಸ್ತದೆ ನನಗೆ. ಅದಕ್ಕೆ ಈ ಮಿಡಿ ಉಪ್ಪಿನಕಾಯಿ ಮತ್ತು ಈರುಳ್ಳಿ ನನಗೆ ಅಷ್ಟು ಇಷ್ಟ ಅಲ್ಲ, ಹಾಗೆ ನಾನು ಸ್ವಲ್ಪ ಹಾಕಿಕೊಂಡಿದ್ದೇನೆ.
ಮತ್ತೆ ಇದು ಗೊತ್ತುಂಟ ನಮ್ಮದು ಸಾಸೆಮಿ, ಮಿಕ್ಸೆಡ್ ವೆಜಿಟೇಬಲ್ಸ್ ಸಾಸೆಮಿ. ನಮ್ಮಲ್ಲಿ ಇರುವಂತಹ ವೆಜಿಟೇಬಲ್ಸ್ ಹಾಕಿ ಮಾಡ್ಬೋದು, ಅಥವಾ ಸಲಾಡ್ ಕೂಡ ಮಾಡ್ಬೋದು ಮೊಸರು ಹಾಕಿ. ಇದು ಸಾಸೆಮಿ, ನಾನು ಮೊನ್ನೆದು ವಿಡಿಯೋದಲ್ಲಿ ತೋರಿಸಿದಲ್ಲ ಅದೇ. ಸೊ ಇದಿಷ್ಟು ಇದಕ್ಕೆ ಕಾಂಬಿನೇಷನ್. ಹಾಗೆ ಇದರದ್ದು ಟೇಸ್ಟ್ ಹೇಗುಂಟು ಅಂತ ಸವಿಯುವ ತವಕ ನನಗೆ ಆಗ್ತಾ ಉಂಟು. ನಿಮಗೆ ಕೂಡ ಆಸೆ ಆಗ್ತಾ ಇರ್ಬೋದು ಈಗ ನಾನು ಊಟ ಮಾಡಲಿಕ್ಕೆ ಕೂತ್ಕೊಂಡದ್ದು. ಅಬ್ಬಬ್ಬ, ಆಹಾ, ಅದ್ಭುತ ಅದ್ಭುತ. ಎಷ್ಟು ದಿವಸ ಆಯ್ತು ಗೊತ್ತುಂಟ ನಾನು ಕುಚಲಕ್ಕಿ ಊಟ ಮಾಡದೆ. ನಮ್ಮಲ್ಲಿ ಮಕ್ಕಳಿಗೆಲ್ಲ ಆಗುದಿಲ್ಲ ಅಂತ ಕೇಳುವುದೇ ಇಲ್ಲ, ಅವರು ಬರುವಾಗೆಲ್ಲ ಮಾಡಲಿಕ್ಕೆ ಆಗುದಿಲ್ಲ. ಆ್ಯಕ್ಚುಲಿ ಈಗ ಡಯಟಲ್ಲಿ ಎಲ್ಲ ಹೇಳುದು ಇದನ್ನೇ, ಫೈಬರ್ ಜಾಸ್ತಿ ಇರುವಂತಹದ್ದು ತಿನ್ನಬೇಕು, ಮತ್ತೆ ಬ್ರೌನ್ ರೈಸ್ ತಿನ್ನಿ. ಬ್ರೌನ್ ರೈಸ್ ಅಂದ್ರೆ ಎಂತ, ಇದು ಎಲ್ಲ. ಇದಕ್ಕಿಂತ ಸ್ವಾದಭರಿತವಾದದ್ದು ಜಗತ್ತಿನಲ್ಲಿ ಯಾವುದು ಕೂಡ ಇಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಅಡಿಕೆ ಹಾಳೆಯಲ್ಲಿ ಅದ್ಭುತ ಸ್ವಾದವಿರುವ ಆರೋಗ್ಯಯುತವಾದಂತಹ ಸ್ವಾದಿಷ್ಟವಾದಂತಹ ಕುಚಲಕ್ಕಿಯ ಗಂಜಿ ಊಟ. ಸೊ 10/10. ಎಲ್ಲರೂ ಸಹ ಟ್ರೈ ಮಾಡಿ. ಆಯ್ತು, ಇನ್ನು ಗಡದ್ದಾಗಿ ಒಂದು ನಿದ್ರೆ ಮಾಡೋದು. ಯಾರಿಗೆಲ್ಲ ಅನುಭವ ಉಂಟು ಗಂಜಿ ಊಟ ಮತ್ತು ಉಪ್ಪಿನಕಾಯಿ ಮಿಡಿ ತಿಂದಾದ ಗುಣ ನಿದ್ದೆ ಬರೋದು, ತೂಕಡಿಸೋದು ಇದೊಂದು ಅವಸ್ಥೆ ಅಂತ ಹೇಳಿ. ಹಾಗೆ ಬಂಟಿಗೆ ಫ್ಯಾನ್. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಒತ್ತಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್. ಗುಡ್ ನೈಟ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್.